ಬ್ರಹ್ಮಾವರದ 41ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಇದಕ್ಕೆ ಇಲ್ಲಿನ 60 ಏಕಮನಸ್ಸಿನ ಯುವ ಸದಸ್ಯರ ಶ್ರೀ ಮಹಾಲಿಂಗೇಶ್ವರ ಗೆಳೆಯರ ಬಳಗ ಹಲವಾರು ಕಾರ್ಯಕ್ರಮಗಳ ಹೊಣೆ ವಹಿಸಿದೆ. ಗಣೇಶ ವಿಗ್ರಹ, ಮಂಟಪ ಅಲಂಕಾರ ಅಥವಾ ಶೀರ್ಷ ಗಣಯಾಗದ ಪುರೋಹಿತರ ಮತ್ತು ಅಡುಗೆಯರ ಸಂಭಾವನೆ, ಮೂಡು ಗಣಪತಿ ಸೇವೆ, ಶೋಭಾಯಾತ್ರೆ, ಜಲಸ್ತಂಭನ ಸೇರಿದಂತೆ ಹಣ ಮತ್ತು ಉತ್ಸವಕ್ಕೆ ಸ್ವಯಂ ಸೇವಕರಾಗಿ ತೊಡಗಿಸಿಕೊಂಡಿದ್ದಾರೆ. ಶುಕ್ರವಾರ ರಾತ್ರಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಹಲವಾರು ದಾನಿಗಳನ್ನ, ಸ್ವಯಂ ಸೇವಕರನ್ನ ಸಮಿತಿಯ ಗಣೇಶೋತ್ಸವ ಸಮಿತಿ ಗೌರವಾಧ್ಯಕ್ಷ ಭಾಸ್ಕರ್ ರೈ ಇನ್ನಿತರರು ಗೌರವಿಸಿದ್ರು. ಈ ಸಂದರ್ಭ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ, ನಾನಾ ಸ್ಪರ್ಧೆಯ ವಿಜೇತರನ್ನ ಗೌರವಿಸಲಾಯಿತು. 5 ದಿನಗಳ ತನಕ ನಾನಾ ಪೂಜೆ ನಡೆದು ಇಂದು ಸಂಜೆ ಗಣೇಶ ವಿಸರ್ಜನಾ ಮೆರವಣಿಗೆ ನಡೆಯಲಿದೆ. ಗಣೇಶೋತ್ಸವ ಸಮಿತಿಯಿಂದ ಗೌರವಿಸಿಕೊಳ್ತಾ ಇದ್ದಾರೆ. ಶ್ರೀಯುತ ಶ್ರೀನಿವಾಸ ನಾಯ್ಕ ಅವರಿಗೂ ಕೂಡ ಶಾಲನ್ನ ಹೊದಿಸಿ ಗೌರವ ಸ್ಮರಣಿಕೆಯಿಂದ ನೀಡಬೇಕಾಗಿ ರಾಜು ಬಂಗೇರ ಸ್ಮರಣಾರ್ಥವಾಗಿ ಈ ಒಂದು ವಿದ್ಯಾರ್ಥಿ ವೇತನವನ್ನ ವಿತರಿಸುತ್ತಿದ್ದೇವೆ.